ಅದಾನಿ ಒಡೆತನದ ಉಡುಪಿ ಪವರ್ ಕಾರ್ಪೊರೇಷನ್ ಸಂಸ್ಥೆಯ ವತಿಯಿಂದ ಮುದರಂಗಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಒಳಪಡುವ ವಿದ್ಯಾನಗರದಲ್ಲಿ ಕಾಂಕ್ರೀಟೀಕರಣಗೊಳಿಸಿದ 4 ರಸ್ತೆಯನ್ನು ಲೋಕಾರ್ಪಣೆ ಮಾಡಲಾಯಿತು. ಅದಾನಿ ಯುಪಿಸಿಎಲ್ನ ಸಿಎಸ್ಆರ್ ಯೋಜನೆಯ ಗ್ರಾಮೀಣ ಮೂಲಭೂತ ಸೌಕರ್ಯಾಭಿವೃದ್ಧಿಯ ಕಾರ್ಯಕ್ರಮದಡಿಯಲ್ಲಿ 25.87 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನೂತನವಾಗಿ ಕಾಂಕ್ರೀಟೀಕರಣಗೊಳಿಸಿದ 4 ರಸ್ತೆಗಳನ್ನು ಸಂಸ್ಥೆಯ ಕಾರ್ಯನಿರ್ವಾಹಕ ನಿರ್ದೇಶಕರಾದ ಕಿಶೋರ್ ಆಳ್ವ ಮತ್ತು ಮುದರಂಗಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಡೇವಿಡ್ ಡಿಸೋಜಾ ಅವರು ಜಂಟಿಯಾಗಿ ಪಂಚಾಯತ್ ಸದಸ್ಯರು ಮತ್ತು ಗ್ರಾಮಸ್ಥರ ಉಪಸ್ಥಿತಿಯಲ್ಲಿ ಉದ್ಘಾಟಿಸಿದರು. ರಸ್ತೆಗಳನ್ನು ಉದ್ಘಾಟಿಸಿ ಮಾತನಾಡಿದ ಕಿಶೋರ್ ಆಳ್ವ ಅವರು ಈ ಹಿಂದೆ ಸ್ಥಾವರದ ಸುತ್ತಮುತ್ತಲಿನ 7 ಗ್ರಾಮ ಪಂಚಾಯತ್ಗಳು ತಮ್ಮ ಗ್ರಾಮದಲ್ಲಿ ಅಭಿವೃದ್ಧಿಪಡಿಸಬೇಕಾದ ಕೆಲಸಗಳನ್ನು ಗುರುತಿಸಿ ಆಗಿನ ಜಿಲ್ಲಾಡಳಿತಕ್ಕೆ ಪ್ರತಿನಿಧಿಸಿದ್ರು. ನಂತರ ಜಿಲ್ಲಾಡಳಿತವು ಅದಾನಿ ಯುಪಿಸಿಎಲ್ ಸಂಸ್ಥೆಗೆ ಪಂಚಾಯತ್ಗಳು ಗುರುತಿಸಿರುವ ಅಭಿವೃದ್ಧಿ ಕೆಲಸಗಳನ್ನು ನಿರ್ವಹಿಸಬೇಕೆಂದು ಕೇಳಿದ್ದು, ಕೂಡಲೇ ಸಂಸ್ಥೆಯು ಆ ಗ್ರಾಮಾಭಿವೃದ್ಧಿ ಕೆಲಸಗಳನ್ನು ನಿರ್ವಹಿಸಲು ವಿಶೇಷವಾಗಿ 22.73 ಕೋಟಿ ರೂಪಾಯಿ ಸಿಎಸ್ಆರ್ ಅನುದಾನವನ್ನು ಪಂಚಾಯತ್ಗಳಿಗೆ 3 ವರ್ಷದ ಅವಧಿಗೆ ಘೋಷಿಸಿ ಅಭಿವೃದ್ಧಿ ಹೊಂದಬೇಕಾದ ಕೆಲಸಗಳ ಪಟ್ಟಿಯನ್ನ ಪಂಚಾಯತ್ ವತಿಯಿಂದ ಕ್ರಿಯಾ ಯೋಜನೆ ಮುಖೇನ ಪಡೆದು ಕೈಗೆತ್ತಿಕೊಂಡು ನಿರ್ವಹಿಸುತ್ತಾ ಬಂದಿದೆ ಎಂದು ಹೇಳಿದ್ರು. ಮುಂಬರುವ ದಿನಗಳಲ್ಲಿ ಸಾಮಾಜಿಕ ಅರಣ್ಯ ಯೋಜನೆಯಲ್ಲಿ ಸ್ಥಾವರದಲ್ಲಿ ಮತ್ತು ಸ್ಥಾವರದ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಸಸಿ ನೆಡುವ ಕಾರ್ಯಕ್ರಮವನ್ನು ಹೊಂದಿದ್ದು, ಪಂಚಾಯತ್ ಸೂಚಿಸುವ ಸರ್ಕಾರಿ ಸ್ಥಳಗಳಲ್ಲಿ ಸಸಿಗಳನ್ನು ನೆಟ್ಟು ಪೋಷಿಸಲಾಗುವುದೆಂದು ಆಳ್ವ ಹೇಳಿದ್ರು. ಇನ್ನೊಂದು ಕಾಂಕ್ರೀಟಿಂಗ್ ಆಫ್ ವಿದ್ಯಾನಗರ್ ಕಾಲೋನಿ 3rd ಕ್ರಾಸ್ 110 ಮೀಟರ್ಸ್, ಅದು 5.87 ಲ್ಯಾಕ್ಸ್. ಹಾಗೆಯೇ ಕಾಂಕ್ರೀಟಿಂಗ್ ಆಫ್ ವಿದ್ಯಾನಗರ್ ಕಾಲೋನಿ 4th ಕ್ರಾಸ್ 122 ಮೀಟರ್ಸ್, ಅದು 6.51. ಹಾಗೆ ಕಾಂಕ್ರೀಟಿಂಗ್ ಆಫ್ ವಿದ್ಯಾನಗರ್ ಕಾಲೋನಿ 5th ಕ್ರಾಸ್ 126 ಮೀಟರ್ಸ್, ಅದು 6.72 ಲ್ಯಾಕ್ಸ್. ಟೋಟಲ್ 23 ಲ್ಯಾಕ್ಸ್, 24 ಲ್ಯಾಕ್ಸ್. ಸೊ ನೆಕ್ಸ್ಟ್ ವೀಕಲ್ಲಿ ನಾವು ಕಾಂಕ್ರೀಟಿಂಗ್ ಆಫ್ ಜಂಗಮಠ ರೋಡ್ 474 ಮೀಟರ್ಸ್, ಅದು 25.27 ಲ್ಯಾಕ್ಸ್ಗೆ. ಹಾಗೆ ಕಾಂಕ್ರೀಟಿಂಗ್ ಆಫ್ ಕುಂಜಿಬೆಟ್ಟು ರೋಡ್ ಇನ್ ಪಿಲಾರ್ ವಿಲೇಜ್ 678 ಮೀಟರ್ಸ್, 36 ಲ್ಯಾಕ್ಸ್ 36.16 ಲ್ಯಾಕ್ಸ್. ಈ ಸಂದರ್ಭ ಪಂಚಾಯತ್ನ ಉಪಾಧ್ಯಕ್ಷರಾದ ಜಯಂತಿ ಪೂಜಾರ್ತಿ, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾದ ಅನಿಲ್ ಕುಮಾರ್, ಸದಸ್ಯರಾದ ಶೋಭಾ ಫರ್ನಾಂಡಿಸ್, ವಿನೋದ ಪೂಜಾರಿ, ಲೂಸಿ ಮತಾಯಿಸ್, ಶಿವರಾಮ್ ಭಂಡಾರಿ, ಜೆಸಿಲಾ ಡಿಸೋಜಾ, ಸುಕುಮಾರ್ ಶೆಟ್ಟಿ, ಪಂಚಾಯತ್ನ ಲೆಕ್ಕ ಸಹಾಯಕರಾದ ಶಿವರಾಮ್, ಯುಪಿಸಿಎಲ್ ಸಂಸ್ಥೆಯ ಎಜಿಎಂ ಆದ ಗಿರೀಶ್ ನಾಭಡ, ಹಿರಿಯ ವ್ಯವಸ್ಥಾಪಕರಾದ ರವಿ ಆರ್ಚೇರೆ, ಅದಾನಿ ಫೌಂಡೇಶನ್ ಸಂಸ್ಥೆಯ ವಿನೀತ್ ಅಂಜನ್, ಸುಖಿ ಸುವರ್ಣ, ಅನುದೀಪ್ ಪೂಜಾರಿ ಉಪಸ್ಥಿತರಿದ್ದರು. ಸುರೇಶ್ ಶರ್ಮಾ, ವಿ4 ನ್ಯೂಸ್ 24/7 ಪಡುಬಿದ್ರೆ.